ಚರಿತ್ರೆಯನ್ನು ಸಂಘ ಪರಿವಾರ ಸರ್ಕಾರಗಳು ಅದನ್ನು ಮುಗಿಸಿಬಿಡುವ ಒಂದು ಕುತಂತ್ರದಲ್ಲಿ ಇದ್ದ ಸಂದರ್ಭದಲ್ಲಿ ಟಿಪ್ಪು ಕಾಸಿಂ ಅಲಿಯವರು ಪ್ರಪ್ರಥಮವಾಗಿ ಸಂಘಟನೆಯನ್ನು ಕಟ್ಟಿ ಹಜರತ್ ಟಿಪ್ಪು ಸುಲ್ತಾನ್ ರವರ ಚರಿತ್ರೆಯನ್ನು ಮುಂದಿನ ಪೀಳಿಗೆಗೆ ತೋರಿಸಿಕೊಡಲು ಒಂದು ಸಾಧನೆಯನ್ನು ಮಾಡಿದ್ದಾರೆ. ಇಂಥ ಒಂದು ವ್ಯಕ್ತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮಣ್ಣಿಗೆ ಪ್ರಪ್ರಥಮವಾಗಿ ಕಾಲಿಟ್ಟಿದ್ದಾರೆ. ದಯವಿಟ್ಟು ಎಲ್ಲರೂ ಜೋರಾಗಿ ಒಂದು ಚಪ್ಪಾಳೆ ತಟ್ಟಬೇಕಾಗಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಮತ್ತು ಇವರು ಈ ಸಂಘಟನೆ ಯಾತಕ್ಕೋಸ್ಕರ ಮಾಡಿದ್ದಾರೆಂದರೆ, ನಮ್ಮ ಈ ದೇಶದ ಚರಿತ್ರೆಗಳು ನಾಶ ಮಾಡುವ ಈ ಸಂದರ್ಭದಲ್ಲಿ ಹಜರತ್ ಟಿಪ್ಪು ಸುಲ್ತಾನ್ ರವರ ಬಗ್ಗೆ ಮುಂದಿನ ಪೀಳಿಗೆ ಅವರ ಆ ಚರಿತ್ರೆಯನ್ನು ಇಲ್ಲದಂತ ಮಾಡುವ ಈ ಕಾಲಘಟ್ಟದಲ್ಲಿ ಈ ಸಂಘಟನೆ ಮುಖಾಂತರ ಅವರಿಗೆ ಆ ಚರಿತ್ರೆಯನ್ನೊಂದು ಉಳಿಯುವಂತೆ ಮಾಡಲು ಒಂದು ಸತ ಪ್ರಯತ್ನ ಮಾಡಿದಂತ ಒಬ್ಬ ಮಹಾನ್ ವ್ಯಕ್ತಿ ಅಂತ ಹೇಳ್ಬೋದು. ಅದೇ ರೀತಿ 2018ರಲ್ಲಿ ಗೌರವಾನ್ವಿತ ಟಿಪ್ಪು ಕಾಸಿಂ ಅಲಿ ಅವರು ನನ್ನನ್ನು ಕರೆದು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಸಂಘಟನೆ ಅಧ್ಯಕ್ಷವನ್ನು ನನ್ನ ಹೆಗಲಿಗೆ ಕೊಟ್ಟಿದ್ದಾರೆ. ಅಲ್ಹಮ್ದುಲಿಲ್ಲಾ 2018 ತನಕ 2021 ಇಸ್ವಿ ತನಕ ನಾವು ಟಿಪ್ಪು ಜಯಂತಿಯನ್ನು ಆಚರಿಸ್ತಾ ಬಂದಿದ್ದೇವೆ. ಯಾವುದೇ ಸರ್ಕಾರದ ಅಡೆತಡೆಗಳಿದ್ದರೂ, ಇಲಾಖೆಗಳ ಅಡೆತಡೆಗಳಿದ್ದರೂ, ಸಂಘ ಪರಿವಾರದ ಅಡೆತಡೆಗಳಿದ್ದರೂ ನನಗೆ ಕೊಟ್ಟಂತಹ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಂತಕ್ಕಾಗಿ ಟಿಪ್ಪು ಸುಲ್ತಾನ್ರ ಟಿಪ್ಪು ಜಯಂತಿಯನ್ನು ಯಾವುದೇ ಬೆಟ್ಟ ಗುಡ್ಡಗಳು ಎದುರಾದರೂ ನಾನು ಬಿಡದೆ ಎದೆಗೊಟ್ಟು ನಾನು ಟಿಪ್ಪು ಜಯಂತಿಯನ್ನು ಮಾಡಿದ ಹೆಗ್ಗಳಿಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು, ಎಲ್ಲ ಟಿಪ್ಪು ಅಭಿಮಾನಿಗಳಿಗೂ ಇದೆ ಎಂದು ಈ ಮೂಲಕ ನಾನು ಹೇಳ್ತಾ ಇದ್ದೇನೆ. ಬಹುಶಃ ಒಂದು ಸಂಘಟನೆ ನಾವು ಯಾತಕ್ಕೋಸ್ಕರ ಮಾಡುತ್ತೇವೆ ಅಂದರೆ, ಒಂದು ಸಂಘಟನೆಯಲ್ಲಿ ನಾವು ಹೆಸರಿಟ್ಟು ನಾವು ಮನೆಯಲ್ಲಿ ಕೂತ್ಕೊಳ್ಳುವರಂತ ಆಗಬಾರದು. ಟಿಪ್ಪುವಿನ ಹೆಸರಲ್ಲಿ ನಾವು ಯಾವುದೇ ಕಮ್ಯುನಲ್ ಮಾಡುವುದಿಲ್ಲ, ಯಾವುದೇ ಕೋಮುವಾದಿ ಕೆಲಸಗಳನ್ನು ಮಾಡುವುದಿಲ್ಲ. ಟಿಪ್ಪುವಿನ ಹೆಸರಿನಲ್ಲಿ ಬಡ ಜನರಿಗೆ ನಾವು ನಮ್ಮಿಂದ ಆಗುವ ಕಾರ್ಯಕೆಲಸವನ್ನು ಮಾಡುತ್ತಾ ಬಡವರ ಕಣ್ಣೀರು ಒರೆಸುವ ಕೆಲಸವನ್ನು 2018ರಿಂದ ಈ ತನಕ ನಾವು ಮಾಡುತ್ತಾ ಬಂದಿದ್ದೇವೆ. ಬಹುಶಃ ಈ ಮಾತು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಲ್ಪ ಮಾನ್ಯ ಯುಟಿ ಖಾದರ್ ಬರಲಿಕ್ಕೆ ಹಾಗೂ ಐವಂಟಿಸಿ ಅವರ ಬಳಿಗೆ ಒಂದು 10 ನಿಮಿಷ ಇದೆ. ಆದ್ದರಿಂದ ನಮ್ಮ ಅಧ್ಯಕ್ಷರು ಬಂದಿದ್ದಾರೆ, ಅವರ ಬಗ್ಗೆ ನಿಮಗೆ ಸ್ವಲ್ಪ ನಾನು ಹೇಳಲೇಬೇಕು. ಯಾಕೆ ಅವರನ್ನು ಪ್ರಪ್ರಥಮವಾಗಿ ಅವರು ಹೇಳಿದ್ದಾರೆ, ನನಗೆ ಈ ಸಂಘಟನೆ ಒಂದು ಇದು ಕೊಡುವಾಗ ಎಲ್ಲ ಜಾತಿ ವರ್ಗದವನ್ನು ಮಾಡಬೇಕು. ಟಿಪ್ಪು ಸುಲ್ತಾನ್ ಸಂಘಟನೆಯಲ್ಲಿ ಉಪಾಧ್ಯಕ್ಷನಾಗಿ ವಿಷ್ಣುಮೂರ್ತಿ ಭಟ್, ಹೋರಾಟಗಾರರು, ಸಾಮಾಜಿಕ ಕಾರ್ಯಕರ್ತರಾಗಿ ಹಾಗೂ ಕಾರ್ಮಿಕರ ಚಳವಳಿ ಮಾಡಿದವರಂತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಿಕ್ಷಾ ಯೂನಿಯನ್ ಕೆಲಸ ಮಾಡಿದಂತ ಹೆಸರಾಂತ ಒಬ್ಬ ವ್ಯಕ್ತಿಯಾಗಿದ್ದಾರೆ ವಿಷ್ಣುಮೂರ್ತಿ ಭಟ್ ಅವರು. ವಿಷ್ಣುಮೂರ್ತಿ ಭಟ್ ಅವರು 2018ರಿಂದ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾಗಿದ್ದಾರೆ. ಬಹುಶಃ ಎಲ್ಲರೂ ನೀವು ಜೋರಾಗಿ ಅವರಿಗೆ ಒಂದು ಚಪ್ಪಾಳೆ ತಟ್ಟಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಎರಡನೇದಾಗಿ ನಮ್ಮ ಸಂಘಟನೆಗೆ ಇನ್ನೋರ್ವ ಈ 300 ಪಂಚಾಯತಿಯ ಅಧ್ಯಕ್ಷರು, ಅದೇ ರೀತಿ ನಮ್ಮ 300 ಪಂಚಾಯತಿಗೆ ಪ್ರಪ್ರಥಮವಾಗಿ ಒಂದು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದಂತ ವಿಲ್ಫರ್ಡ್ ಡಿಸೋಜ ಅವರು ಈ ಊರಿನ ಮತದಾರರಿಗೆ ಒಂದು ಸಿಕ್ಕಿದ ಅವಕಾಶ ಆಗಿದೆ. ಅವರು ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಅಚ್ಚುಕಟ್ಟಾಗಿ ಈ ಜನರಿಗೆ ಸರ್ಕಾರದಿಂದ ಸಿಗುವಂತ ಸವಲತ್ತುಗಳನ್ನು ತಂದುಕೊಟ್ಟು ಒಬ್ಬ ಯುವ ನಾಯಕ ವಿಲ್ಫರ್ಡ್ ಡಿಸೋಜರವರು ನಮ್ಮ ಮುಂದೆ, ಅದು ದೀನ್ ದಯಾಳ್ ಕೇಂದ್ರ ಸರ್ಕಾರದ ದೀನ್ ದಯಾಳ್ ಅವಾರ್ಡ್ ಅನ್ನು ಪಡೆದಂತ ವಿಲ್ಫರ್ಡ್ ಡಿಸೋಜರ್ ಅವರು ಕೂಡ ನಮ್ಮ ಸಂಘಟನೆಯ ಉಪಾಧ್ಯಕ್ಷರಾಗಿದ್ದಾರೆ. ಅವರಿಗೂ ಕೂಡ ನಿಮ್ಮಲ್ಲಿ ನಾನೊಂದು ಚಪ್ಪಾಳೆಯನ್ನು ವಿನಂತಿಸ್ತಾ ಇದ್ದೇನೆ. ಮತ್ತು ನಮ್ಮ ಸಂಘಟನೆಯಲ್ಲಿ ಇನ್ನೋರ್ವ ರಮೇಶ್ ಆಚಾರ್ಯ ಎಂಬ ಸದಸ್ಯರು ನಮ್ಮ ಸಂಘಟನೆಯಲ್ಲಿದ್ದಾರೆ. ಬಹುಶಃ ನಾನು ಈ ಸಂಘಟನೆ ಮುಸ್ಲಿಂ ಸಮುದಾಯದ ಸಂಘಟನೆ ಅಲ್ಲ, ಟಿಪ್ಪು ಸುಲ್ತಾನ್ರು ಎಲ್ಲರ ಆಸ್ತಿ, ಈ ದೇಶದ ಆಸ್ತಿ. ಈ ಸಂಘಟನೆಗೆ ಎಲ್ಲರೂ ಮುಸಲ್ಮಾನರಿಗಿಂತ ಇನ್ನೊಂದು ಸಮುದಾಯ ವರ್ಗದವರು ಬರಬೇಕು, ನಾವು ಒಟ್ಟಿಗೂಡಿಸಿ ಕೆಲಸ ಮಾಡಬೇಕು ಎಂಬ ಒಂದು ಇದರಲ್ಲಿ ನಾವು ಎಲ್ಲಾ ವರ್ಗದವರನ್ನು ಸೇರಿಸಿ ನಾವು ಈ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಇದ್ದೇವೆ. ಅದೇ ರೀತಿ ಇನ್ನು ನಮ್ಮ ಮ್ಯಾಕ್ಸಿಮಮ್ ಅವರು ಕೂಡ ಲೈನ್ಸ್ ಅಲ್ಲಿ ಇದ್ದಾರೆ. ಒಬ್ಬ ಸಮಾಜ ಸೇವಕರು, ಉತ್ತಮ ಜನರಿಗೆ ಪರಿಚಯ ಇರುವಂತ ಒಬ್ಬ ವ್ಯಕ್ತಿ, ಅವರು ನಮ್ಮೊಟ್ಟಿಗೆ ಇದ್ದಾರೆ. ಅವರು ಕೂಡ ನಮ್ಮ ಟಿಪ್ಪು ಸುಲ್ತಾನ್ ಸಂಘಟನೆಯಲ್ಲಿ ನಮ್ಮೊಟ್ಟಿಗೆ ಇದ್ದಾರೆ. ಅವರಿಗೂ ಕೂಡ ಒಂದು ಚಪ್ಪಾಳೆಯನ್ನು ನಾನು ನಿಮ್ಮ ಮುಖಾಂತರ ಕೇಳಿಕೊಳ್ತಾ ಇದ್ದೇನೆ. ಮತ್ತು ನಮ್ಮ ಸಂಘಟನೆಯಲ್ಲಿ ಇದ್ದಂತ ಅನೇಕರು ಮಹಿಳಾ ಮಣಿಗಳಿದ್ದಾರೆ. ನಮ್ಮ ಸಂಘಟನೆ ಜಿಲ್ಲಾಧ್ಯಕ್ಷರಂತ ಮಹಿಳಾ ಘಟಕದ ಅಧ್ಯಕ್ಷರ ಸಬ್ರೀನಾ ಕೋಟೆಕಾರ್,
ಬಹುಶಃ ಅವರು ಹಾಸ್ಪಿಟಲ್ ಅಲ್ಲಿ ಇದ್ದಾರೆ, ನೀನು ಹಾಸ್ಪಿಟಲ್ ಇಂದ ಇಲ್ಲಿಗೆ ಬಂದು ನಮ್ಮ ರಾಜ್ಯಾಧ್ಯಕ್ಷರನ್ನು ಮೀಟ್ ಮಾಡಿ ಪುನಃ ಅಲ್ಲಿಗೆ ಅವರು ಹೋಗಿದ್ದಾರೆ. ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ಅವರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಮತ್ತು ನಮ್ಮ ಇನ್ನೋರ್ವ ಮಹಿಳಾ ಘಟಕದ ಕಾರ್ಯದರ್ಶಿ ಮೂನಾ ಜುಲೇಖಾ ಅಂತ ಇದ್ದಾರೆ, ಅವರು ಕೂಡ ಸಂಘಟನೆಯಲ್ಲಿ ಕೆಲಸ ಮಾಡುತ್ತಾ ಇದ್ದಾರೆ, ನಮ್ಮ ಮಹಿಳಾ ಸಂಘಟನೆಯಲ್ಲಿ. ಇನ್ನು ಕೂಡ ಅನೇಕ ಮಹಿಳೆಯರು ಈ ಸಂಘಟನೆಯಲ್ಲಿ ಭಾಗವಹಿಸಲಿಕ್ಕೆ ಇದ್ದಾರೆ. ಈ ಕಾರ್ಯಕ್ರಮ ಆದ ನಂತರ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಳಮಟ್ಟದಿಂದ ಬೂತ್ ಮಟ್ಟದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡಲಿಕ್ಕಿದ್ದೇವೆ. ಮುಂದಿನ ದಿನಗಳಲ್ಲಿ ಟಿಪ್ಪು ಸುಲ್ತಾನ್ ಸಂಘಟನೆ ಕರ್ನಾಟಕ ರಾಜ್ಯದಲ್ಲಿ ಏಕೈಕ ಒಂದು ಹೆಸರು ಗಳಿಸಿದ ಸಂಘಟನೆಯಾಗಿ ನಮ್ಮ ರಾಜ್ಯಾಧ್ಯಕ್ಷರು ನಮಗೆ ಸಭಾಸ್ಕಿರಿ ಕೊಡಬೇಕೆಂದು ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮ ಸ್ವಲ್ಪ ತಡವಾಗಿದೆ, ಕ್ಷಮಿಸಬೇಕು. ಯಾಕೆಂದ್ರೆ ನಮ್ಮ ಮಾನ್ಯ UT ಖಾದರ್ ಅವರು ನಮ್ಮ ಏರಿಯಾದ ಶಾಸಕರು, ಮಾಜಿ ಸಚಿವರು, ವಿಧಾನಸಭಾ ವಿರೋಧ ಪಕ್ಷದ ಉಪನಾಯಕರು ಆಗಿದ್ದಾರೆ. ನಮ್ಮ UT ಖಾದರ್ ಸರ್ ಅವರು ಬರ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಅವರಿಗೆ ಒಂದು ಜೋರಾಗಿ ಒಂದು ಚಪ್ಪಾಳೆಯನ್ನು ಕೊಡಬೇಕು. ನಮ್ಮ ಗೌರವಾನ್ವಿತ UT ಖಾದರ್ ಅವರು ವೇದಿಕೆ ಮುಂಭಾಗದಲ್ಲಿ ಬರುತ್ತಾ ಇದ್ದಾರೆ. ಅದೇ ರೀತಿ ನಮ್ಮೊಟ್ಟಿಗೆ ಅವರೊಟ್ಟಿಗೆ ಡೇನಿಸ್ ಉಸ್ಮಾನ್ ಕಲ್ಲಾಬ್ ಕೂಡ ಅವರೊಟ್ಟಿಗೆ ಇದ್ದಾರೆ. ದಯವಿಟ್ಟು ನಮ್ಮ ಕಾರ್ಯಕರ್ತರು ಅವರನ್ನು ಎರಡು ಮಾತುಗಳನ್ನು ನಿಮ್ಮ ಮುಂದೆ ನಾನು ಹೇಳಲಿಕ್ಕಿದ್ದೇನೆ. ದಯವಿಟ್ಟು ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆ ತಾವೆಲ್ಲರೂ ಬಂದು ಇದರ ಸದಸ್ಯತ್ವವನ್ನು ಸ್ವೀಕರಿಸಬೇಕು. ಇದು ಒಂದು ಸಮುದಾಯದ ಸಂಘಟನೆ ಅಲ್ಲ, ಎಲ್ಲ ಸಮುದಾಯವರು ಒಟ್ಟು ಸೇರಿ ಮಾಡುವಂತಹ ಸಂಘಟನೆ. ಮುಂದಿನ ದಿನಗಳಲ್ಲಿ 300ರಲ್ಲಿ ಈಗ ವಿಲ್ಫರ್ಡ್ ಡಿಸೋಜ, ಮ್ಯಾಕ್ಸಿಯಮ್ ಮತ್ತು ಹೆರಲ್ಡ್, ರೋಸ್ ವರ್ಲ್ಡ್ ಮತ್ತೆ ಇತರ ಭಾಸ್ಕರ ಮತ್ತೆ ಎಲ್ಲರೂ ಇದ್ದಾರೆ. ಪಂಚಾಯತಿ ಸದಸ್ಯರುಗಳು ಇಸ್ಮಾಯಿಲ್ ಹಸೈನಾರೆ ನಮ್ಮೊಟ್ಟಿಗೆ ಎಲ್ಲರೂ ಕೈ ಜೋಡಿಸಿದ್ದಾರೆ, ಎಲ್ಲರೂ ಇದ್ದಾರೆ. ಆದ್ದರಿಂದ ನಾವು ಈ ಸಂಘಟನೆಯನ್ನು ಬಲಪಡಿಸಬೇಕು. ಮತ್ತೆ ನಮ್ಮ ಹಿರಿಯ ನನ್ನ ಗೆಳೆಯರಾದ ಇಬ್ರಾಹಿಂ ಅವರು ಕೂಡ ಇದ್ದಾರೆ, ನಾನು ಈಗ ನೋಡ್ತಾ ಇದ್ದೇನೆ, ಅಲ್ಲಿದ್ದಾರೆ. ನಾವೆಲ್ಲರೂ ಒಟ್ಟುಗೂಡಿ ಈ ಸಂಘಟನೆಯನ್ನು ಬೆಳೆಸಿ ಮುಂದಿನ ದಿನಗಳಲ್ಲಿ ನಾವು ಮಾಡುವ ಕೆಲಸ ಇನ್ನಷ್ಟು ಜಾಸ್ತಿ ಮಾಡಬೇಕು. ಯಾಕಂದ್ರೆ ಒಂದು ಮಾವಿನ ಮರಕ್ಕೆ ಕಲ್ಲು ಹೊಡೆಯುವುದು ಅದು ಸಹಜ. ಆದ್ದರಿಂದ ಯಾರಾದರೂ ನನಗೆ ಕಲ್ಲು ಹೊಡೆಯುತ್ತಾ ಇದ್ದರೆ ನಾನು ನಿಜವಾಗಿ ದೇವರಲ್ಲಿ ಅದನ್ನು ಒಳ್ಳೆಯದಾಗಿ ಸ್ವೀಕರಿಸ್ತೇನೆ. ನನಗೆ ಕಲ್ಲು ಹೊಡೆಯುತ್ತಲೇ ಇರಬೇಕು, ನಾನು ನಿಮಗೆ ಮಾವಿನ ಹಣ್ಣು ಕೊಡ್ತಲೇ ಇರಬೇಕು. ಇದು ಒಂದು ನನ್ನ ಪ್ರತಿಜ್ಞೆ ಆಗಿದೆ. ಆದ್ದರಿಂದ ನನ್ನನ್ನು ಯಾರು ದೂರದಿದ್ದರು ಎಲ್ಲರನ್ನೂ ನಾನು ಪ್ರೀತಿ ವಿಶ್ವಾಸದಿಂದ ನಾನು ಅವರನ್ನು ತಕ್ಕೊಂಡು ನಮ್ಮ ಸಂಘಟನೆ ನಿಮ್ಮನ್ನು ನಾನು ನಮ್ಮ ರಾಜ್ಯಾಧ್ಯಕ್ಷರ ಪರವಾಗಿಯೂ ನಮ್ಮ ಸಂಘಟನೆ ಪರವಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಎಲ್ಲರೂ ಸಂಘಟನೆಗೆ ಬರಬೇಕು, ಸಂಘಟನೆ ಬಲವರ್ಧನೆ ಬೇಕು. ಮುಂದಿನ ದಿನಗಳಲ್ಲಿ ಶಾಪಿ ಪಪ್ಪುಗಟ್ಟಿ ಇಲ್ಲಿ ಜಿಲ್ಲಾಧ್ಯಕ್ಷ ಅಲ್ಲ, ಇನ್ನೂರು ಬೇರೆಯವರು ಆಗುತ್ತಿದ್ದಾರೆ. ದಯವಿಟ್ಟು ನೀವು ತಿಳಿಸಿ, ನಾವು ನಮ್ಮ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ನಿಮ್ಮನ್ನು ಜಿಲ್ಲಾಧ್ಯಕ್ಷನಾಗಿ ಘೋಷಣೆ ಮಾಡುವ ಇದು ಕೂಡ ನನ್ನಲ್ಲಿದೆ. ಯಾಕೆಂದ್ರೆ ನಾನು ಇಷ್ಟು ವರ್ಷದಿಂದ ಕೆಲಸ ಮಾಡಿದ್ದೀನಿ. ಇನ್ನು ನನಗಿಂತ ಜಾಸ್ತಿ ಯಾರು ಕೆಲಸ ಮಾಡಲಿಕ್ಕೆ ನಮ್ಮ ಸಂಘಟನೆಯಲ್ಲಿ ಆಗಲಿ ಅಥವಾ ನಮ್ಮ ಸದಸ್ಯರುಗಳಾಗಲಿ ಕಾರ್ಯಕರ್ತರು ಇದ್ದರೆ ದಯವಿಟ್ಟು ನೀವು ಹೇಳಿ. ನಮ್ಮ ಸಂಘಟನೆ ಜವಾಬ್ದಾರಿನೂ ಕೂಡ ನಿಮಗೆ ನಾವು ಕೊಡಲಿಕ್ಕೆ ತಯಾರಿದ್ದೇನೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮನೆಗಳನ್ನು ಮತ್ತು ಬಡವರ ಕಣ್ಣೀರನ್ನು ಒರೆಸುವ ಕೆಲಸಗಳನ್ನು ನಾವು ಮಾಡಬೇಕು. ನಮ್ಮ ಮಾನವ ಹಕ್ಕು ಹೋರಾಟಗಾರರಾದಂತಹ ಸಬೀರ್ ಇಬ್ಬರು ಇದ್ದಾರೆ, KC ರೋಡ್ ಮತ್ತು ಉಲ್ಲಾಲ. ಅವರ ಹತ್ರ ಕೂಡ ನಾನು ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ನಾವು ಸಮಾಜಕ್ಕೆ ನಾವೆಲ್ಲರೂ ಒಟ್ಟಿಗೆ ಸೇರಿ ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸವನ್ನು ಮಾಡುವ. ಮುಂದಿನ ದಿನಗಳಲ್ಲಿ ಟಿಪ್ಪು ಜಯಂತಿ ನವೆಂಬರ್ 10ರಂದು ಆಗ್ತದೆ. ರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ ಮತ್ತು ಟಿಪ್ಪು ಜಯಂತಿ ಎರಡು ಒಟ್ಟಿಗೆ ಇದೆ. ಆದ್ದರಿಂದ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೂ ಕೂಡ ಭಾಗವಹಿಸಬೇಕು. ನನಗೆ ಸಹಕಾರ ಕೊಟ್ಟ ದಾನಿಗಳನ್ನು ಕೂಡ ನಾನು ಸ್ಮರಿಸ್ತಾ ಇದ್ದೇನೆ. ನಾನು ಈ ಕೆಲಸ ಮಾಡಬೇಕಾದ್ರೆ ನನಗೆ ಸಹಕಾರ ಮಾಡಿದ ದಾನಿಗಳೇ ನನ್ನ ದೊಡ್ಡ ಒಂದು ಹಿಂದಿನ ನನಗೆ ಕೆಲಸ ಮಾಡಲಿಕ್ಕೆ ಪ್ರೇರಣೆ ಕೊಟ್ಟವರು. ಅದೇ ರೀತಿಯಲ್ಲಿ ಕಾಣದ ಕೈ ಅಂತ ಒಬ್ಬರು ಇದ್ದಾರೆ, ಅದು ದೇವರು. ಆ ದೇವರು ಮಾತ್ರ ಇದ್ದರೆ ನಮಗೆ ಈ ಕೆಲಸಗಳನ್ನು ಮಾಡಲಿಕ್ಕಾಗುತ್ತದೆ. ಅದೇ ರೀತಿ ನಾವೆಲ್ಲರೂ ಮುಂದಿನ ದಿನಗಳ ಒಟ್ಟಿಗೆ ಸೇರಿ ನಮ್ಮ ಈ ಕಾರ್ಯಕೆಲಸಗಳನ್ನು ಮಾಡಿ ಈ ಸಮಾಜಕ್ಕೆ, ಈ ದೇಶಕ್ಕೆ, ಈ ಸಮುದಾಯಕ್ಕೆ ಒಂದು ಉತ್ತಮ ಪ್ರಜೆಯಾಗಿ ಬದುಕಲಿಕ್ಕೆ ನಿಮ್ಮೆಲ್ಲರ ಸದಾ ಆಶೀರ್ವಾದ ಇರಬೇಕಂತ ಕೇಳುತ್ತಾ ನನ್ನೊಂದು 2 ಮಾತನ್ನು ನಾನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಅಸ್ಲಾಂ ಅಲೈಕುಂ, ಅದೇ ರೀತಿ ನಮಸ್ಕಾರಗಳು.